ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 17 ಅನ್ವಾಂಟೆಡ್ ಇವತ್ತು ಯೂಸ್ ಆಗೋದಂಥ ವೆಂಟಿಲೇಟರ್ಸ್ ಇದೆ. ಇಮಿಡಿಯೇಟ್ ಮಾಡಬೇಕಲ್ಲ, ಒಂದು ವಾರ ಐತೆ ಇರುವಂಥದ್ದು. ತರ್ತಾರೆ ಇದರಲ್ಲಿ ತಂದು ಮಾಡಬೇಕಲ್ಲ. ಅದರ ಮಧ್ಯೆ ನಿನ್ನೆ ಶಾಸಕ ವೇದವ್ಯಾಸ ಕಾಮತ್ ಹೇಳ್ತಾರೆ ಕಾಂಗ್ರೆಸ್ ರಾಜ್ಯಕ್ಕೆ ಮಾಡಿದೆ ಅಂತ. ಇವರೇ ಕನಸಿನಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ಸೇ ಕಾಣುವಂಥ ಪರಿಸ್ಥಿತಿಯ ನಾವೆಲ್ಲಿ ರಾಜ್ಯಕ್ಕೆ ಮಾಡಿದ್ದೇವೆ? ಏನು ಇವಾಗ ಸಹಕಾರ ಬೇಕು, ನಾವೆಲ್ಲ ಸಹಕಾರ ಇವರಿಗೆ ಕೊಟ್ಟಿದ್ದೇವೆ. ನೀವು ಅಧಿಕಾರದಲ್ಲಿದ್ದೀರಿ, ನಾವು ಅಪೋಸಿಷನ್ ಆಗಿ ನಾವು ಮಾತಾಡಲೇಬೇಕು. ನಾವು ಪ್ರತಿಪಕ್ಷದಲ್ಲಿದ್ದು ನಾವು ಅಪೋಸಿಷನ್ ಆಗಿ ನಾವು ಮಾತಾಡದೆ ಇವರು ಮಾಡೋ ಎಲ್ಲ ತಪ್ಪನ್ನು ಎಲ್ಲ ಸರಿ ಉಂಟಂತೆಲ್ಲ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ಜನರ ಪರವಾಗಿ ನಾವು ಪ್ರತಿಪಕ್ಷದವ್ರು ಮಾತಾಡಿದರೆ ಅದು ರಾಜಕೀಯವ? ನೀವು ಅಧಿಕಾರದಲ್ಲಿದ್ದು ಏನು ಮಾಡಿದ್ದೀರಿ ಹೇಳಿ ನೋಡುವ. ನೀವು ಅಧಿಕಾರದಲ್ಲಿದ್ದು ವೇದವ್ಯಾಸ ಕಾಮತ್ ಅವರು ಶಾಸಕರಾಗಿ ಅಧಿಕಾರದಲ್ಲಿದ್ದು ಜನರಿಗೆ ಪ್ರಯೋಜನ ಆಗುವಂಥ ಒಂದು ಕೆಲಸ ಮಾಡಿದನಂತೇಳಿ ಒಂದು ತೋರಿಸಲಿ ನೋಡುವ. ಒಂದು ಕೆಲಸ ಏನು ಮಾಡಿದ್ರು ಹೇಳಿ. ಇದಕ್ಕೆ ಇವರು ಯಾಕೆ ಹಾಗಾದರೆ 108 ಆಂಬುಲೆನ್ಸ್ಗೆ ಇನ್ನೂ ಕೂಡ ಸ್ಯಾಲರಿ ತರಲಿಕ್ಕೆ ಆಗಲಿಲ್ಲ? ನರ್ಸಸ್ಗೆ ಯಾಕೆ ಇವತ್ತು ಸ್ಯಾಲರಿ ಕೊಡ್ತಾ ಇಲ್ಲ? ಆಶಾ ಕಾರ್ಯಕರ್ತರಿಗೆ ಸ್ಯಾಲರಿ ಮುಟ್ಟಿಸ್ಲಿಕ್ಕೆ ಆಗಲಿಲ್ಲ? ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಂಕ್ ಟ್ಯಾಬ್ಲೆಟ್ ಇಲ್ಲ, ಬರೆದಿಟ್ಕೊಳ್ಳಿ, ಜಿಂಕ್ ಟ್ಯಾಬ್ಲೆಟ್ ಇಲ್ಲ. ಯಾಕೆ ಇದು ತರಿಸ್ಕೊಳ್ಳಿಕ್ಕೆ ಆಗಲಿಲ್ಲ? ನೀವು ಈ ಕೆಲಸ ಮಾಡ್ತಿದ್ರೆ ನಾವು ಮಾತಾಡ್ತಿದ್ದೇವಾ? ನಮಗೆ ಆಕ್ಸಿಜನ್ ಕಡಿಮೆ ಆಗ್ತದೆ ನಾವು ಹೇಳ್ತಾ ಇದ್ದೇವೆ, ಮಂಗಳೂರಿಗೆ ಇನ್ನು ಮುಂದಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ. ಈಗ ಮನೆಯಲ್ಲಿ ಕೂತ್ಕೊಂಡ ಪೇಷಂಟ್ ಅವ್ರ ಪರಿಸ್ಥಿತಿ ಏನಾಗಬೇಕು ಆಕ್ಸಿಜನ್ಗೆ ಕೊಡದೆ? ಅದರ ಬಗ್ಗೆ ಏನಾದರೂ ಒಂದು ಬೆಂಗಳೂರಿಗೆ ಹೋಗಿ ಮನವಿ ಕೊಟ್ಟು ಚೀಫ್ ಸೆಕ್ರೆಟರಿ ಕೂತ್ಕೊಂಡು ಅಲ್ಲಿ ಆದೇಶ ಮಾಡಿ ನಮ್ಮ ಅಲಾಟ್ಮೆಂಟ್ ಮಾಡಿದ್ರೆ ನಾವು ಹೋಗುವುದಿಲ್ಲ ಅಂತೇಳಿ ಇವರು ಯಾರದ್ದೊಂದು ಹೋಗಿ ಮಾತಾಡಿದಾರಾ? ಇದರಲ್ಲಿ ನಾಳೆ ಏಕ್ದಮ್ ಕಡಿಮೆ ಆದರೆ ಏನು ಮಾಡ್ಬೋದು? ಏನು ಮ್ಯಾಜಿಕ್ ಆಗಿ ಬರ್ತದ? ನಾವು ರಾಜಕೀಯ ಮಾಡ್ತೇವೆ, ನಾವೆಲ್ಲಕ್ಕೆ ಏನು ಮಾಡಲಿಲ್ಲ ಅಂತೇಳಿ. ಬಹುಶಃ ಪಾಪ ಅವ್ರಿಗೆ ಗೊತ್ತಿಲ್ಲದು ಗೊತ್ತಿಲ್ಲ. ಅದೇ ನಾವು ಅಧಿಕಾರದಲ್ಲಿದ್ದಾಗ ವೆನ್ಲಾಕ್ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಸಂಬಂಧಪಟ್ಟಾಗೆ ಏನೆಲ್ಲ ಮಾಡ್ದಂತೇಳಿ ಒಂದು ದೀರ್ಘವಾಗ ಪತ್ರ ಅವರಿಗೆ ಬರೀತೇನೆ. ಅಂದರೆ ಆಸ್ಪತ್ರೆ ಹೋಗಿ ನೋಡಿ ಕಲೀಲಿಕ್ಕೆ ಅವರಿಗೆ ಪುರ್ಸೋತಿಲ್ಲ, ಬ್ಯುಸಿ ಇದರಲ್ಲಿ. ನಾನು ಹೋದನಂತ ಓದೋದು ಇಲ್ಲ, ಮರೀದು ಹೋಗ್ತದಲ್ಲ ಅವರು. ಅಲ್ಲಿ ಹೋಗಿ ಸ್ಟಡಿ ಮಾಡಿ ರಿವ್ಯೂ ಮಾಡಲಿಕ್ಕೆ ಅವರಿಗೆ ಪುರ್ಸೋತಿಲ್ಲ. ಸೊ ಅಲ್ಲಿ ನಾವಿದ್ದಾಗ ಏನೆಲ್ಲ ಆಗಿದೆ ಅಂತೇಳಿ ಡೀಟೇಲ್ ಆದ ರಿಟರ್ನ್ ಬರೀತೇನೆ. ಅದನ್ನು ಕೌಂಟರ್ ಚೆಕ್ ಮಾಡಿ ಅದನ್ನು ಸುಳ್ಳಿದ್ರೆ ಮತ್ತೆ ಅವರು ಮಾತಾಡಲಿ. ಇವರೇನು ಮಾಡಿದ್ದಾರೆ ಅಂತ ಒಂದು ನಮಗೊಂದು ಬರೆದೊಂದು ಕೊಡಲಿ, ಏನು ಆಗಿದೆ ಅಂತೇಳಿ. ನಾನು ಆರೋಗ್ಯ ಸಚಿವನಾಗಿ ನಾನು ಔಟ್ಲೈ ಜಸ್ಟ್ ಹೇಳೋದಾದರೆ ಎಂಟೈರ್ ಅದನ್ನು OPD ಬ್ಲಾಕ್ ಇದೆಯಲ್ಲ, ರೀಸ್ಟ್ರಕ್ಚರ್ ನೀರು ಸೋರ್ತಾ ಇತ್ತು ಅಂತ ಪರಿಸ್ಥಿತಿ ಇತ್ತು ಓಟಿಗೆ. ಅದೆಲ್ಲವೂ ಕೂಡ ರೀಸ್ಟ್ರಕ್ಚರ್ ಮಾಡುವಂಥ ಕೆಲಸ ಆದ್ಯತೆ ಮಾಡಿದ್ದೆವು. MRI ಮತ್ತು CT ಸ್ಕ್ಯಾನ್ ಇರಲಿಲ್ಲ. ಇಲ್ಲಿ ಧನಂಜಯ ಗೌಡ ಅಂದಿರೋದು ತುಂಬ ಜನ ಇದ್ದರು ಮಂಗಳೂರಿನಲ್ಲಿ, ಅವರು ಶಾಸಕರು, ಅವರು ಅಧಿಕಾರ ಕೊಂಡ ಕಾಲದಲ್ಲಿ ಬಂದಿತ್ತು. 2 ಜನ ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು. CT ಸ್ಕ್ಯಾನ್ ಮತ್ತು MRI ಇರಲಿಲ್ಲ. ನಾನು ಆರೋಗ್ಯ ಸಚಿವನಾದ JR ಲೋಬರು ಶಾಸಕರಾಗಿ ಇವರ ಅಭಯನ ರಮಣತೆಲ್ಲ ಮಂತ್ರಿ ಆದಾಗ ಮೀಟಿಂಗ್ ಮಾಡಿ ಅದಕ್ಕೆ CT ಸ್ಕ್ಯಾನ್ ಮತ್ತು MRI ಅನ್ನು 4 ವರ್ಷ ಆರೋಗ್ಯ ಸಚಿವನಾಗ ಇಲ್ಲಿ ಮಾತ್ರ ಎಲ್ಲ ಸರ್ಕಾರಿ ರಾಜ್ಯದಲ್ಲಿ ಮಾಡಿ. ಇವತ್ತು ಹಿಂದೆ ಲ್ಯಾಬ್ ಅಂತ ಮುಂದೆ ಕಾಣ್ತದಲ್ಲ, ದರ್ ಇಸ್ ಅ ಕಾನ್ಸೆಪ್ಟ್. ನನ್ನ ಕೆಚ್ಚಲ್ಲಿ ಕೂತ್ಕೊಂಡು ನಾವು ಮಾಡಿದ್ದು, ಹೆಸರು ಕೊಟ್ಟದ್ದು, ಡಿಸೈನ್ ಎಲ್ಲವೂ ಕೂಡ ಇದರಲ್ಲಿ. CT ಸ್ಕ್ಯಾನ್ ಮತ್ತು MRI ಅತ್ಯಂತ ಕಡಿಮೆ ಬಳಿ, ಬಹುಶಃ 10 ಜನಕ್ಕೆ ಫ್ರೀ ಆಫ್ ಕಾಸ್ಟ್. ಅಲ್ಲಿ ಬ್ಲಡ್ ಬ್ಯಾಂಕ್ ಇರಲಿಲ್ಲ ಕರೆಕ್ಟಾಗಿ. ಬ್ಲಡ್ ಬ್ಯಾಂಕನ್ನು ಅವತ್ತು MR ಶೆಟ್ಟಿ ಜೊತೆ ಸೇರಿಕೊಂಡು ಅದನ್ನು ಅವತ್ತಲ್ಲಿ ಸ್ಟಾರ್ಟ್ ಮಾಡಿದ್ದು. ನಿಮ್ಮ ಕಣ್ಣೆದುರಿತ್ತು ನರ್ಸಿಂಗ್ ಕಾಲೇಜು, ಇಲ್ಲಿ ಬೀಳಲಿಕ್ಕೆ ಆಗಿತ್ತು. ನರ್ಸಿಂಗ್ ಕಾಲೇಜ್ ಓಲ್ಡ್ ಬಿಲ್ಡಿಂಗ್, ಇಡೀ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸ ನರ್ಸಿಂಗ್ ಕಾಲೇಜ್ ಅಲ್ಲಿ ನಾವು ಮಾಡಿದೆವು. ಬರೀ 2 ನಮ್ಮ ಡಯಾಲಿಸಿಸ್ ಯೂನಿಟ್ ಇತ್ತು. ಅಲ್ಲಿಗ 10 ಬೆಡ್, ಅದು 12 ಬೆಡ್, ನಮ್ಮ 10 ಬೆಡ್ ಡಯಾಲಿಸಿಸ್ ಯೂನಿಟನ್ನು ಅತ್ಯಂತ ಸುಸಜ್ಜಿತವಾಗಿ ನನ್ನ ಕಾಲದಲ್ಲಿ ಮಾಡಿದ್ದೆ. ಅದನ್ನು ಮೇಂಟೈನ್ ಕೂಡ ಇವತ್ತು ಮಾಡ್ತಾ ಇಲ್ಲ. ಐ ವಿಲ್ ಕಮ್ ಟು ದ ಸಬ್ಜೆಕ್ಟ್. ಅಲ್ಲಿ ಬರ್ತೇವೆ. 4 ಬೆಡ್ ಇದ್ದದನ್ನು ನಾವು 12 ಬೆಡ್ ಮಾಡಿ ವೆಂಟಿಲೇಟರ್ ಮತ್ತು ನಾರಾಯಣ ಗುರು ನವೀನ್ ಸ್ವರ್ ಅವರ ಸಹಕಾರದೊಂದಿಗೆ 22 ಬೆಡ್ ICU ಮತ್ತು ವೆಂಟಿಲೇಟರಲ್ಲಿ ಮಾಡಿದ್ದೆವು. ಆವಾಗ ಇದರಲ್ಲಿ ಸಣ್ಣ ಫಿಸಿಯೋಥೆರಪಿ ಅಂತ ಬಡವರಿಗೆ ಇರಲಿಲ್ಲ. ಫಿಸಿಯೋಥೆರಪಿ ಸೆಂಟರಲ್ಲಿ ಬ್ಯೂಟಿಫುಲ್ ಫಿಸಿಯೋಥೆರಪಿ ಸೆಂಟರನ್ನು ಓಪನ್ ಮಾಡಿದೆವು. ಪಬ್ಲಿಕ್ ಹೆಲ್ತ್ ಲ್ಯಾಬನ್ನಲ್ಲಿ ಓಪನ್ ಮಾಡಿದೆವು. 3 ರಿಂದ 6 ವರ್ಷ ಮೇಲ್ಪಟ್ಟಂಥ ಮಕ್ಕಳು ಬಂದಾಗ ಅವರಿಗೆ ಸೆಲೆಬ್ರಲ್ ಪಾಲಿಸಿ, ಬೇರೆ ಬೇರೆ
ಅವರಿಗೆ ಸಿಕ್ನೆಸ್ ಯಾವುದಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ಮಾಡಿ ಅಲ್ಲಿ ಓಪನ್ ಮಾಡಿ ಯಾವ ಮಕ್ಕಳು ಕರ್ಕೊಂಡು ಹೋದ್ರು ಅಲ್ಲಿ ಅವರು ಸೆಂಟರ್ ಇರ್ತಿದೆ. ಅಲ್ಲಿ ನಿಮ್ಮ ಮಕ್ಕಳ ಆಸ್ಪತ್ರೆಯನ್ನು SIUs ನಾವು ಒಂದು ಸ್ಟೆಪ್ ತೆಕ್ಕೊಂಡು ಅದನ್ನು ಇಂಪ್ರೂವ್ ಮಾಡೋದ ಕೆಲಸ ಆಯಿತು. ಎಲ್ಲಿಯ ತನಕ ಕೇಳಿದರೆ ಕರೆಕ್ಟ್ ಆದೊಂದು ಪೇಡಿಯಾಟ್ರಿಕ್ ಪೋಸ್ಟ್ ಇರಲಿಲ್ಲ. ಪೋಸ್ಟ್ ಕ್ರಿಯೇಟ್ ಮಾಡಿ ಅಲ್ಲಿಗೆ ಡಾಕ್ಟರ್ ಅಪಾಯಿಂಟ್ ಮಾಡುವಂಥ ವಿಚಾರ ಆಯಿತು. ಅಷ್ಟು ಯಾಕೆ ಹೀಗೆ ಇರುವಂತಹ ಕೋವಿಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಈಗಿರುವಂಥ ಆಯುಷ್ ಹಾಸ್ಪಿಟಲ್ ಅದು ನಾವೇ ಕಾಂಗ್ರೆಸ್ ಸರ್ಕಾರ ಶಾಸಕರಾಗಿ ನಾನು ಆರೋಗ್ಯ ಮಂತ್ರಿಯಾಗಿ ಅಭಯನ ಮಂತ್ರಿಯವರು ರಮಣದ ಮಂತ್ರಿ ಸೇರಿ ಅಲ್ಲಿ ನಾವು ಇವತ್ತು ಬಿಲ್ಡ್ ಒಂದು ವ್ಯಾಕ್ಸಿನೇಷನ್ ಕೊಡುವಂಥ ಆಯುಷ್ ಬಿಲ್ಡಿಂಗ್, ಟ್ರೀಟ್ಮೆಂಟ್ ಕೊಡುವಂಥ ಕೋವಿಡ್ ಬಿಲ್ಡಿಂಗ್ ಎರಡು ಕೂಡ ನಮ್ಮ ಕಾಲದಲ್ಲೇ ನಾವು ಮಾಡಿದ್ದು. ಈ ಕೋವಿಡ್ ಬಿಲ್ಡಿಂಗಿಗೆ ಇವತ್ತು ವೆಂಟಿಲೇಟರ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿ ಸ್ಮಾರ್ಟ್ ಸಿಟಿಯಲ್ಲಿ 30 ಕೋಟಿ ರೂಪಾಯಿ ನಾನೇ ಅರ್ಬನ್ ಮಂತ್ರಿ ಆಗಿದ್ದಾಗ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದು. ಅದನ್ನು ಕೂಡ ಫುಲ್ಲಾಗಿ ಇವತ್ತು ಯುಟಿಲೈಸ್ ಇವತ್ತು ಮಾಡಲಿಲ್ಲ. ಲೇಡಿ ಘೋಷಣ ಪರಿಸ್ಥಿತಿ ಏನಿತ್ತು, ಇವರ ಅಧಿಕಾರ ಇದ್ದಾಗ ಯಾರೊಬ್ಬರು ಹೈದರಾಬಾದ್ನಿಂದ ರೆಡ್ಡಿ ಬಂದ್ರಂತೇಳಿ ನನ್ನ ಮಗನ ಹೆಸರು ಕಟ್ಟಿಸಂತೇಳಿ ಇದ್ದದ್ದನ್ನು ಕೆಡವಿ ಹೋದನದ ಆಂಧ್ರದವನು ಇಲ್ಲ, ಇಲ್ಲಿ ಜನರಿಗೆ ಆಸ್ಪತ್ರೆ ಕೂಡ ಇಲ್ಲಂಥ ಪರಿಸ್ಥಿತಿ ಇತ್ತು. ವೀರಪ್ಪ ಮೊಯ್ಲಿಯವರು ಪೆಟ್ರೋಲ್ ಮಿನಿಸ್ಟರ್ ಆದಾಗ ಫಸ್ಟ್ 20 ಕೋಟಿ ಮತ್ತು ಅಡಿಷನಲ್ ಗ್ರ್ಯಾಂಟ್ ಮಾಡಿ ಮತ್ತು ಸರ್ಕಾರ 10 ಕೋಟಿ ನಾನು ಆರೋಗ್ಯ ಸೇವೆ ಕೊಟ್ಟು ಇವತ್ತು ಲೇಡಿ ಘೋಷನ್ ಬಿಲ್ಡಿಂಗ್ ಜೊತೆಯಲ್ಲಿ 60 ಬೆಡ್ ಇದ್ದು ಎಕ್ಸ್ಟ್ರಾ ಬಿಲ್ಡಿಂಗ್ ನಾನು ಆರೋಗ್ಯ ಸಚಿವನಾಗಿ ಮಾಡಿದ್ದು. ಅಲ್ಲದೆ ಅಲ್ಲಿದ್ದು ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕಿಗೆ ಪ್ಲಸ್ ನಾವು ನಮ್ಮ ಜನರಿಕ್ ಮೆಡಿಸಿನ್ದು ಅಲ್ಲಿ ಬ್ಲಾಕೆ ಓಪನ್ ಮಾಡಿದ್ದೆವು. ನೀವು ವೆನ್ಲಾಕ್ ಹಾಸ್ಪಿಟಲ್ ನಿಮ್ಗೆ ಗೊತ್ತಿದೆ, ವೆನ್ಲಾಕ್ ಹಾಸ್ಪಿಟಲ್ ಮುಂಚೆ ಯಾಕೆ ಇವರ ಪಾಪ ನಾನು ಅವ್ರು ಮುಂಚೆನೇ ಹೋಗ್ತಾನೆ ಇರಲಿಲ್ಲ, ಆ ಸೋಷಿಯಲ್ ಫೀಲ್ಡ್ ಇದ್ದವ್ರು ಮಾತ್ರ ಹೋಗುವಂಥದ್ದಲ್ಲ. ವೆನ್ಲಾಕ್ ಹಾಸ್ಪಿಟಲಲ್ಲಿ ಪೋಸ್ಟ್ಮಾರ್ಟಮ್ ಆದ ಪರಿಸ್ಥಿತಿಯಲ್ಲಿ ಇಷ್ಟು ಸಣ್ಣ ರೂಮ್ ಇತ್ತು. ಆ ಕುಟುಂಬಸ್ಥರಿಗೆ ಸರಿಯಾಗಿ ಕೂತ್ಕೊಂಡು ಒಂದು ಕೂಗುವಂಥ ಪರಿಸ್ಥಿತಿಗಳು ಕೂತ್ಕೊಂಡು ಅವ್ರನ್ನ ಮರದ ಅಡಿಯಲ್ಲಿ ಕೂತ್ಕೊಂಡು ಕೂಗುವುದನ್ನು ನಾನು ರಾತ್ರಿ ನೋಡಿದ್ದೇನೆ. ಒಂದು ಲೈಟ್ ಇಲ್ಲ, ಕಚ್ಚುವುದರಲ್ಲಿ ಏನು ಇದೆ ನಮ್ಮ ನುಸಿ ರಾತ್ರಿ ಕಚ್ಚುವುದರಲ್ಲಿ ರಾತ್ರಿ 1 ಗಂಟೆ ನಾನು ಕಣ್ಣಾರೆ ನೋಡಿದ್ದೇನೆ. ಬಂಧನ ಮತ್ತೆ ನಮ್ಮಲ್ಲಿ ಬರೇ 4 ಇದ್ದಿದ್ದದು ಏನು ಸ್ಟೋರೇಜ್, ವೆನ್ಲಾಕ್ನಲ್ಲಿ ಬಾಡಿಯ ಮೇಲೆ ಬಾಡಿ ಇಟ್ಟು ಸ್ಟೋರೇಜಲ್ಲಿ ಇರ್ತಾಯಿದ್ರು. ಅದನ್ನು 22 ಇವತ್ತು ಬಾಡಿ ಇಡಲಿಕ್ಕೆ ವ್ಯವಸ್ಥೆ, ಹೊಸ ಪೋಸ್ಟ್ಮಾರ್ಟಮ್ನ ರೂಮು, ಅದರ ಜೊತೆಯಲ್ಲಿ ಹೊರಗೆ ಕೂತ್ಕೊಳ್ಳೋರಿಗೆ ಫ್ಯಾನ್, ಚೇರ್, ಮಳೆಗಾಲದಲ್ಲಿ ಚಂಡಿ ಆಗಬಾರ್ದ ಶೀಟ್ ಮತ್ತು ಕುಡಿಲಿಕ್ಕೆ ನೀರು ಮಾಡುವಂಥ ವ್ಯವಸ್ಥೆ ಮಾಡಿದ್ದು ಕೂಡ ನಾನು ಆರೋಗ್ಯ ಸಚಿವರಾಗಿದ್ದೇನೆ. ಜಯಲೋಬು ಅಲ್ಲಿ ಶಾಸಕರಾಗಿದ್ದರು, ಅಭಯನ ಮಂತ್ರಿ ರಮಣ. ನೀವೇನು ಮಾಡಿದ್ರಿ ಹೇಳಿಯಪ್ಪ? 2.5 ವರ್ಷ ನಿಮ್ಗೆ ಅಧಿಕಾರ ಬಂದಾಯ್ತಲ್ಲ, ಏನದು ಒಂದು ಮಾಡಿದನ್ನು ಹೇಳಿ ತೋರಿಸಿ. ಇದು ಬಿಟ್ಟು ಆದ ಕಾರಣ ಈಗ ಪರಸ್ಪರ ಆರೋಪ ಮಾಡುವ ಕಾಲ ಅಲ್ಲ. ಅದಕ್ಕೆ ನಾವು ಆರೋಪ ಮಾಡಲಿಕ್ಕೆ ಕೂಡ ಹೋಗುವುದಿಲ್ಲ. ಅವರಿಗೆ ಮಾಹಿತಿ ಇಲ್ಲದೆ ಅವರೇನೋ ಹೇಳಿರ್ಬೋದು, ಅದನ್ನು ನಾವು ಇವತ್ತು ತಲೆಗೆ ನಾವು ತಗೊಳ್ಳೋದಿಲ್ಲ, ಅದನ್ನು ನಾವು ಬಿಟ್ಟಿದ್ದೇವೆ. ಅದು ಸ್ಪಷ್ಟವಾದ ಮಾಹಿತಿಯನ್ನು ನಾವು ರೈಟಿಂಗಲ್ಲಿ ನಾನು ಕೊಡ್ತೇನೆ. ಅದನ್ನೆಲ್ಲ ಎನ್ಕ್ವೈರಿ ಇನ್ನು ಹೆಚ್ಚಿನ ಕೆಲಸ ಮಾಡಲಿ, ಏನು ಮಾಡಬೇಕು ಅದಕ್ಕೆ ಸಂಪೂರ್ಣದ ಪ್ರೋತ್ಸಾಹವನ್ನು ಅಲ್ಲಿ ಕೊಡ್ತೇವೆ ಸಂಬಂಧಪಟ್ಟಾಗಿ. ಇಲ್ಲಿ BJPಯಲ್ಲಿ ನಾಯಕತ್ವದ ಕೊರತೆ ಇದೆ. ಹಿಂದೆ ಈ ಜಿಲ್ಲೆಯಿಂದ ಜನಾರ್ದನ ಪೂಜಾರಿಯವರು, ವೀರಪ್ಪ ಮೊಯ್ಲಿಯವರು, ಆಸ್ಕರ್ ಫರ್ನಾಂಡಿಸ್ ಎಲ್ಲ MP ರಾಜ್ಯಸಭಾ ಸದಸ್ಯರಾಗಿದ್ದರು. ರಾಜ್ಯಕ್ಕೆ ಏನಾದರೂ ತೊಂದರೆ ಆದಾಗ ಕೇಂದ್ರದಿಂದ ಬೈ ಟೆಲಿಫೋನ್ ಜನಾರ್ದನ ಪೂಜಾರಿಯವರು, ವೀರಪ್ಪ ಮೊಯ್ಲಿಯವರು ದೆಹಲಿಗೆ ಪ್ರಧಾನಮಂತ್ರಿಗಳ ಕಚೇರಿಗೆ, ಅಲ್ಲಿಯ ಆರೋಗ್ಯ ಸಚಿವರ ಕಚೇರಿಗೆ, ಎಲ್ಲಿಗೆ ಬೇಕಾದರೂ ಮಾತಾಡುವಂಥ ಶಕ್ತಿ ಸಾಮರ್ಥ್ಯ ಕಾಂಗ್ರೆಸ್ ಸರ್ಕಾರದಲ್ಲಿತ್ತು. ಇವತ್ತು ಅದರ ಕೊರತೆ ಇದೆ. ಇವತ್ತು ನಮಗೆ ಆಕ್ಸಿಜನ್ ಬರುವಂಥದ್ದನ್ನು ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ಡರ್ ಮಾಡಿದ್ರು, ಅದನ್ನು ಚಾಲೆಂಜ್ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ. ನಮ್ಮ ಒಬ್ಬ MP ಒಬ್ಬ ಮಂತ್ರಿ ಕೇಂದ್ರ ಸರ್ಕಾರಕ್ಕೆ ಮಾತಾಡಲಿಲ್ಲ ಅದರ ಬಗ್ಗೆ. ಇವತ್ತು ಆದ ಮೇಲೆ ಇವತ್ತು ಹೈಕೋರ್ಟಿನ ಅಪೆಲ್ಡ್ ಡೆಲ್ಲಿಯಲ್ಲಿ ಆದ ಮೇಲೆ ಕೂಡ ಇವರು ಯಾರು ಕೂಡ ಕೇಂದ್ರ ಸರ್ಕಾರವನ್ನು ಸಂಪರ್ಕಿಸುವಂಥ ಕೆಲಸ ಮಾಡಲಿಲ್ಲ. ಇದು ನಮ್ಮ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ. ಇವತ್ತು ಇಲ್ಲಿಂದ ಜನಪ್ರತಿನಿಧಿಗಳು ಆರಿಸಿ ಹೋದದ್ದು ಕರ್ನಾಟಕದ ಜನತೆಯ ಹಿತ ಕಾಪಾಡಲಿಕ್ಕಾಗಿ.
ಆದ್ದರಿಂದಾಗಿ ಇವತ್ತು ನಾನು MLA ಆಗೋದು MP ಆಗೋದು ಮಂತ್ರಿ ಆಗೋದು ಮುಖ್ಯ ಅಲ್ಲ. ಈ ಕರ್ನಾಟಕದ ಜನತೆಯ ಹಿತವನ್ನು ಕಾಪಾಡುವುದು ಜನಪ್ರತಿನಿಧಿಯ ಆದ್ಯ ಕರ್ತವ್ಯ. 3 ಜನ ಮುಖ್ಯಮಂತ್ರಿಗಳಾದವರು ಕರ್ನಾಟಕದಲ್ಲಿದ್ದಾರೆ. ಆದರೆ ಅವರು ಯಾರಿಗೂ ಕೂಡ ಕೇಂದ್ರ ಸರ್ಕಾರ ಪ್ರಧಾನಿಯೊಡನೆ ಮಾತಾಡುವಂಥ ಸಾಮರ್ಥ್ಯ ಇಲ್ಲ ಅಂತ ನಮಗೆ ಬಹಳ ನೋವಾಗ್ತಾ ಇದೆ. ಮಾಜಿ ಆರೋಗ್ಯ ಸಚಿವರು ಹಾಗೂ ನಮ್ಮ ಹಾಲಿ ಶಾಸಕರಾದ UT ಖಾದರ್ ಅವರು ಸವಿಸ್ತಾರವಾಗಿ ವಿಚಾರವನ್ನು ತಿಳಿಸಿದ್ದಾರೆ. ನನ್ನ ಲೆಕ್ಕದಲ್ಲಿ ಇವತ್ತಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಡಳಿತದ ಅನುಭವದ ಕೊರತೆಯಲ್ಲೇ ನರಳಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಯಾವುದೇ ಒಂದು ಸಮಸ್ಯೆ ಉದ್ಭವ ಆದಾಗ ಆ ಸಮಸ್ಯೆಯನ್ನು ಯಾವ ರೀತಿ ನೋಡಬೇಕಂದ್ರೆ ಒಂದು ಪ್ರಿವೆನ್ಷನ್, ಇನ್ನೊಂದು ಕ್ಯೂರ್. ಇದರ ಎರಡೇ ಕಡೆಯಲ್ಲಿ ಎಲ್ಲ ಗಮನವನ್ನು ಹಾಕಬೇಕು. ಕಳೆದ ಸಾರಿ ಕೋವಿಡ್ ಬಂದಾಗ ಬೇಕಾದಷ್ಟು ಈವರೆಗೆ ಅವಕಾಶ ಇತ್ತು. ತಜ್ಞರು ಎಚ್ಚರಿಕೆ ಕೊಟ್ಟಿದ್ದರು, 2ನೇ ಅಲೆ ಬರ್ತದೆ ಅಂತ. ಇವರು ಈಗಾಗಲೇ UT ಖಾದರ್ ಅವರು ಹೇಳಿದ ಪ್ರಕಾರ ಲಸಿಕೆಯ ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಪಾಲಿಸಿಯನ್ನು ಮತ್ತು ಪ್ಲ್ಯಾನನ್ನು ಸರ್ಕಾರ ಮಾಡಿಲ್ಲ. ಯಾರು ಹೊರಗಿನ ದೇಶದಿಂದ ಬಂದು ಅಥವಾ ನಮ್ಮ ದೇಶದವರು ಅದು ಲಸಿಕೆಗೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಾಗ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡುವಂಥದ್ದು ಜವಾಬ್ದಾರಿ ಸರ್ಕಾರದಾಗಿತ್ತು, ಮಾಡಿಲ್ಲ. ಆಯಿತು, ಇವತ್ತಿಗೆ ಏನು ಮಾಡ್ತಾ ಇದ್ದಾರೆ? ಹಿಂದೆದು ಬಿಡಿ. ಇವತ್ತಿನ ಪರಿಸ್ಥಿತಿ, ಇವತ್ತು ಅವರು ಸಾರ್ವಜನಿಕವಾಗಿ ಇದ್ದ ತನ್ನ ಎಲ್ಲ ರಿಸೋರ್ಸಸ್ಗಳನ್ನು, ಇದೊಂದು ವಾರ್ ಟೈಮ್, ಈಗ ಎಲ್ಲ ರಿಸೋರ್ಸಸ್ಗಳನ್ನು ಹಾಕಿಬಿಟ್ಟು ಲಸಿಕೆಯನ್ನು ಎಲ್ಲರಿಗೆ ಕೊಡುವಂತೆ ಅದನ್ನು ಆಮದು ಮಾಡಿಯ ಅಥವಾ ಇಲ್ಲಿ ಉತ್ಪಾದನೆ ಮಾಡುವ ರೀತಿಯಲ್ಲಿ ಕೊಡಿಸುವಂಥ ರೀತಿಯನ್ನು ಮಾಡಬೇಕು. ಖಾಸಗಿ ಆಸ್ಪತ್ರೆ ಆಗಲಿ ಸರ್ಕಾರಿ ಆಸ್ಪತ್ರೆ ಆಗಲಿ ಮುಫತ್ತಾಗಿ ಜನರಿಗೆ ಸಂಪೂರ್ಣವಾಗಿ ಓಪನ್ ಮಾರ್ಕೆಟ್ನಲ್ಲಿ ಸಿಗುವ ಹಾಗೆ ಮಾಡಬೇಕಿತ್ತು. ಸರ್ಕಾರ ಇದನ್ನು ಮಾಡಲಿಲ್ಲ. ಇದನ್ನು ಖರೀದಿ ಮಾಡುವಂಥ ಅವಶ್ಯಕತೆ ಏನಿದೆ? ಇರುವಂಥ ಇವತ್ತು ಬಜೆಟನ್ನು ಆ ಕಡೆಗೆ ಡೈವರ್ಟ್ ಮಾಡಬೇಕು. ಉಳಿದದೆಲ್ಲ ಮತ್ತೆ ಜನರು ಬದುಕಿದ್ರೆ ಮಾತ್ರ ಉಳಿದ ಎಲ್ಲ ವಿಚಾರಗಳು. ಇವತ್ತು ಎಲ್ಲಿಗೆ ಲಸಿಕೆ ಸಿಗ್ತಾ ಇದೆ? ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗೋಲ್ಲ. ಈಗ ಆಯಿತು, ದೊಡ್ಡ ದೊಡ್ಡ ವಾಣಿಜ್ಯ ಸಂಸ್ಥೆಗಳಿವೆ, ಕಂಪೆನಿಗಳಿವೆ, ಅವರಿಗೆ ನೀವು ಮುಫತ್ತಾಗಿ ಇಂಪೋರ್ಟ್ ಮಾಡಲಿಕ್ಕೆ ಅವಕಾಶ ಕೊಡಿಯಲ್ಲ. ಅವರ ಎಲ್ಲ ಜನರಿಗೆ ಅವರು ಲಸಿಕೆ ಕೊಡಲಿ, ಅಷ್ಟು ಸರ್ಕಾರದ ಜವಾಬ್ದಾರಿ ಆಗ ಕಡಿಮೆ ಆಗಿಬಿಡ್ತದೆ. ಅದೂ ಮಾಡೋಲ್ಲ. ಇವರ ಪ್ಲ್ಯಾನ್ ಏನಿದೆ? ಪ್ರಿವೆನ್ಷನ್ಗೆ ಇವರದ್ದು ಪ್ಲ್ಯಾನ್ ಏನಿದೆ? ಬರೀ ಲಾಕ್ಡೌನ್ ಮಾಡಿದಾಗ ಮಾಜಿ ಸಚಿವರು ಹೇಳಿದ ಪ್ರಕಾರ ಬರೀ ಲಾಕ್ಡೌನ್ ಮಾಡಿದರೆ ಈ ಸಮಸ್ಯೆ ಬಗೆಹರಿಯುವುದಿಲ್ಲ. ಇವತ್ತು ಪ್ರಿವೆನ್ಷನ್ಗೆ ಇವತ್ತು ಇನ್ನೂ ವ್ಯವಸ್ಥಿತವಾದ ಪ್ಲ್ಯಾನ್ ಇವರು ಮಾಡ್ತಾ ಇಲ್ಲ. ಎರಡನೇದಾಗಿ, ಕಳೆದ ಸಾರಿಯಿಂದ ಈವರೆಗೂ ಎಷ್ಟು ಬೆಡ್ಗಳನ್ನು ಇವರು ಇನ್ಕ್ರೀಸ್ ಮಾಡಿದ್ದಾರೆ? ಯಾವುದ್ಯಾವುದಕ್ಕೋ ಖರ್ಚು ಮಾಡೋದಕ್ಕೆ ಬದಲು ಯಾವುದ್ಯಾವುದೋ ರ್ಯಾಲಿಗಳು ಇದುಗಳನ್ನು ಮಾಡುವ ಬದಲಿಗೆ ಅದನ್ನೆಲ್ಲ ತಡೆಗಟ್ಟಿ ಎಲ್ಲ ರಿಸೋರ್ಸ್ಗಳನ್ನು, ಆಸ್ಪತ್ರೆಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದು ಮಾಡಿದರೆ ಇವತ್ತು ಈ ಸ್ಥಿತಿಗೆ ನಾವು ಬರ್ತಿತ್ತ? ಸಂಪೂರ್ಣವಾಗಿ BJP ಅವರು ಕೇಂದ್ರದಲ್ಲಿ ಆಗಲಿ ಈ ರಾಜ್ಯ ಇವತ್ತಿಗೂ ವೈಫಲ್ಯದಲ್ಲಿದ್ದಾರೆ. ಇವತ್ತು ಅವರ ಮುಂದೆ ಸ್ಪಷ್ಟವಾದ ಪ್ಲ್ಯಾನ್ ಇಲ್ಲ. ನಾಳೆ ಇನ್ನೂ 3ನೇ ಅಲೆ ಬಂದರೆ, ಈಗಲೇ ತಜ್ಞರು ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಈಗ ಬರುವಂಥ ಸಾಧ್ಯತೆ ಇದೆ. ಇವರಲ್ಲಿ ಏನು ಪ್ಲ್ಯಾನ್ ಇದೆ? ಎಲ್ಲರಿಗೆ ಲಸಿಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ, ಆಸ್ಪತ್ರೆಗಳಿಗೆ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಇಲ್ಲ. ಇವರಲ್ಲಿ ಯಾವುದಿದೆ? ಇವತ್ತು ವಾರ್ ಫೂಟಿಂಗ್ನಲ್ಲಿ ಏನು ಆಕ್ಸಿಜನ್ ಪ್ಲಾಂಟ್ಸ್ ಹಾಕ್ತಾರೆ, ಖಾಸಗಿಯವರಿಗೆ ಇದ್ದವರಿಗೆ ಯಾವ ರೀತಿಯಲ್ಲಿ ಇವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ? ಇದು ಯಾವುದಿಲ್ಲ. ಈವನ್ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಒಂದೇ ಒಂದು ಸ್ಪಷ್ಟ ನಿಲುವನ್ನು ಸಾರ್ವಜನಿಕರಿಗೆ ಹೇಳ್ತಾ ಇಲ್ಲ. ಯಾವ ಸಚಿವರುಗಳು ಮಾತಾಡ್ತಾ ಇಲ್ಲ. ಏನಿದ್ರು ಶಾಸಕರು ಆ ಸಮಯದಲ್ಲಿ ಇವರು ಯಾವ ರೀತಿಯಲ್ಲಿ ವೆನ್ಲಾಕ್ ಆಸ್ಪತ್ರೆ ಡೆವಲಪ್ ಆಗಿದೆ ಅಂತ ಇವರಿಗೆ ವಿಚಾರ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳ್ತಾರೆ, ಇವರೇನು ಮಾಡಿದ್ದಾರೆ, ಇವತ್ತೇನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ವಿಚಾರದಲ್ಲಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡುವಾಗ ತುಂಬ ಆಲೋಚನೆ ಮಾಡಿ ಕೊಡಬೇಕಾಗಿ ಅಂತ ಕೂಡ ತಿಳಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಗ್ರಾಮೀಣ ಸಚಿವ ಈಶ್ವರಪ್ಪ ಅವರಿಗೆ ಫೋನ್ ಮಾಡಿದ್ದೆ, ದೂರವಾಣಿ ಮುಖಾಂತರ ಮಾತಾಡಿದ್ದೇನೆ. ಯಾಕೆಂತೇಳಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮತ್ತು ಸ್ವಂತ ನಿಧಿಯಲ್ಲಿ ಈ ಕೋವಿಡ್ ಟೈಮ್ನಲ್ಲಿ
ಗ್ರಾಮ ಪಂಚಾಯತಿಯವರಿಗೆ ಇವತ್ತು ಅವರ ವಿವೇಚನೆಗೆ 30% ಬಿಟ್ಟು ಬಿಡಬೇಕು 15 ಫೈನಾನ್ಸ್. ಯಾಕೆಂತ ಹೇಳಿದರೆ ಈಗ ಎಲ್ಲವೂ ಕೂಡ ಅಲ್ಲಿಂದಲೇ ಆದೇಶ ಬಂದು ಯಾವುದಕ್ಕೆ ಖರ್ಚು ಮಾಡಬೇಕಂತೇಳಿ. ಇಲ್ಲಿ ಅಗತ್ಯವಾಗಿ ಒಂದು ಸಣ್ಣ ವಾಹನ ಬೇಕಾದಲ್ಲಿ ಇವತ್ತು ಉದಾಹರಣೆಗೆ ಆಶಾ ಕಾರ್ಯಕರ್ತರ ಪಾಪ ಅವ್ರವ್ರ ಊರಲ್ಲಿ ಕೊಟ್ಟರು ಹೋಗಿ ಮನೆ ಕೊಡ್ತಾರೆ. ಅವರು ಈಗ ಒಂದು ಅವರ ಮನೆಯಿಂದ 3 ಕಿಲೋಮೀಟರ್ ನಡ್ಕೊಂಡು ಅವರು PSCಗೆ ಹೋಗಬೇಕು, ಅಲ್ಲಿಂದ ಮದ್ದು ತಗೊಂಡು ಹೋಗಬೇಕು, ಮತ್ತು ಅವರು ರಿಟರ್ನ್ ಹೋಗಬೇಕು. ಈಗ ಕಷ್ಟ ಈ ಕಾಲದಲ್ಲಿ. ಸೊ ಪಂಚಾಯತಿಂದ ಅಂಥವ್ರಿಗೆ ಹೋಗಿ ಮದ್ದು ಮುಟ್ಟಿಸುವಂಥದ್ದು, ಮತ್ತು ಯಾರು ಸೋಂಕಿತರು ಇವತ್ತು ಮನೆಯಲ್ಲಿದ್ದಾರೆ ಅಂಥವ್ರಿಗೆ ಒಂದು 10-20 ಜನರಿಗೆ ಹೋಗಿ ನೋಡಿಕೊಂಡು ಬರಲಿಕ್ಕೆ. ಸೊ ಏನಾದರೂ ಒಂದು ಸಣ್ಣ ವೆಹಿಕಲ್ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ತಗೊಳ್ಳಿಕ್ಕೆ, ವಾಹನ ತಗೊಳ್ಳಿಕ್ಕೆ. ಅದೇ ರೀತಿ ಅಗತ್ಯ ಬಂದ ಮನೆಗಳಿಗೆ ಏನು ಸಣ್ಣ ಮಟ್ಟ ಒಂದು ಮಂತ್ಲಿ ಕಿಟ್ ಕೊಡಲಿಕ್ಕೆ, ಅಥವಾ ಮೆಡಿಕಲ್ ಕಿಟ್ಟಿಗೆ, ಅಥವಾ ಒಂದು ಸ್ಯಾನಿಟರಿ ಅಥವಾ ಒಂದು ನಮ್ಮ ಆಕ್ಸಿಮೀಟರ್ ಅಥವಾ ಥರ್ಮೋಮೀಟರ್ ಪರ್ಚೇಸ್ ಮಾಡಲಿಕ್ಕೆ ಎಲ್ಲ ಕೂಡ ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಹೋದ ಇಲ್ಲಿ ಸಿಕ್ಕಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಫ್ರೀ ಹ್ಯಾಂಡ್ ವಿಮೋಚನಾ ನಿಧಿ ಅನುಭವಿಸಿತ್ತು ಕೊಡಬೇಕು, ಆದೇಶವನ್ನು ಮಾಡಬೇಕಂತ ಕೂಡ ಹೇಳಿದ್ದೇನೆ. ಅದನ್ನು ಪರಿಗಣಿಸ್ತಾರೆ ಮಾತನ್ನು ಕೂಡ ಹೇಳಿದ್ದಾರೆ.